ಗ್ರಾಮಕ್ಕೊಂದು ರುದ್ರಭೂಮಿ ಇರಬೇಕೆಂದು ಸರ್ಕಾರ ಅನುದಾನ ಒದಗಿಸಿದ್ರೂ ಸುಶಿಕ್ಷಿತರ ಜಿಲ್ಲೆಯಾಗಿರುವ ಉಡುಪಿ ಜಿಲ್ಲೆಯ ಬಡ ಗ್ರಾಮದಲ್ಲಿ ರುದ್ರಭೂಮಿ ನಿರ್ಮಾಣಕ್ಕಾಗಿ ಜಮೀನಿಲ್ಲದೆ ಜನ ಶವ ಸಂಸ್ಕಾರಕ್ಕಾಗಿ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ. ಸುಮಾರು 12,000 ಜನಸಂಖ್ಯೆ ಹೊಂದಿರುವ ಪಲಿಮಾರು ಗ್ರಾಮದಲ್ಲಿ ರುದ್ರಭೂಮಿ ನಿರ್ಮಾಣ ಮಾಡುವಂತೆ ಕಳೆದ ಹಲವಾರು ವರ್ಷಗಳಿಂದ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅನ್ನು ಒತ್ತಾಯಿಸುತ್ತಿದ್ದಾರೆ. ಆದರೆ ಈವರೆಗೂ ಸ್ಪಂದನೆ ಇಲ್ಲ. ಈಗಾಗಲೇ ಬಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುವಿನಲ್ಲಿ ಸಾರ್ವಜನಿಕ ರುದ್ರಭೂಮಿಗಾಗಿ ಸರ್ಕಾರ 1.5 ಎಕರೆ ಸ್ಥಳವನ್ನು ನೀಡಿದೆ. ಅಲ್ಲಿ ಕೇವಲ ಒಂದು ಜನಾಂಗದವರು ಮಾತ್ರ ಶವ ಸಂಸ್ಕಾರ ಮಾಡುತ್ತಿದ್ದರು. ಈ ರುದ್ರಭೂಮಿಯು ಎಲ್ಲಾ ವರ್ಗದವರಿಗೆ ಸಿಗಬೇಕೆಂದು ಈಗಾಗಲೇ ಬೃಹತ್ ಮಟ್ಟದ ಪ್ರತಿಭಟನೆ ನಡೆದಿತ್ತು. ಜಿಲ್ಲಾಡಳಿತವು ಇದನ್ನ ಎಲ್ಲಾ ಜಾತಿಯವರಿಗೆ ಉಪಯೋಗಿಸುವಂತಾಗಬೇಕೆಂದು ತಾಕೀತು ಮಾಡಿ ಅದರ ಪುನರ್ ನಿರ್ಮಾಣಕ್ಕಾಗಿ ಹಣವನ್ನು ಮಂಜೂರು ಮಾಡಿತ್ತು. ಇದನ್ನರಿತ ಒಂದು ವರ್ಗ ಆ ಜಾಗದ ಮೇಲೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿತ್ತು. ಇದರಿಂದ ಇದ್ದಂತಹ ಒಂದು ಸ್ಮಶಾನವನ್ನು ಜನರು ಉಪಯೋಗಿಸದಂತಾಗಿದೆ. ಮಂಗಳವಾರ ಬೆಳಗಿನ ಜಾವ ಬಡ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಶಂಕರ್ ಮುಳ್ಳಗುಟ್ಟೆಯವರು ಮೃತಪಟ್ಟಿದ್ದು ಅವರ ಅಂತಿಮ ಕ್ರಿಯೆಗಾಗಿ ರುದ್ರಭೂಮಿ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಡುಪಿಯ ದಲಿತ ಮುಖಂಡ ಸುಂದರ್ ಮಾಸ್ತರ್ ಹಾಗೂ ಪಡುಬಿದ್ರಿಯ ಮುಖಂಡ ಲೋಕೇಶ್ ಕಂಚಿನಡ್ಕರ್ ಅವರ ನೇತೃತ್ವದಲ್ಲಿ ಬಡ ಗ್ರಾಮ ಪಂಚಾಯತ್ ಎದುರು ಶವ ಸಂಸ್ಕಾರ ನಡೆಸುವುದೆಂದು ಕಟ್ಟಿಗೆ ಮತ್ತಿತರ ಸಾಮಗ್ರಿಗಳನ್ನು ತಂದು ಚಿತೆ ತಯಾರಿಸಿ ಅಲ್ಲಿಯೇ ಶವ ಸಂಸ್ಕಾರ ಮಾಡುತ್ತೇವೆಂದು ಪಟ್ಟು ಹಿಡಿದಿದ್ದಾರೆ. ಈ ಸಂದರ್ಭ ಕಾಪು ವೃತ್ತ ನಿರೀಕ್ಷಕ ವೆಂಕಟೇಶ್ ಪ್ರಸಾದ್ ಹಾಗೂ ತಹಶೀಲ್ದಾರ್ ಮಹಮ್ಮದ್ ಇಸಾಕ್ ರವರು ಪರಿಪರಿಯಾಗಿ ವಿನಂತಿಸಿದರೂ ಪ್ರತಿಭಟನಾಕಾರರು ಜಗ್ಗಲಿಲ್ಲ. ಇದೇ ವೇಳೆ ಉಡುಪಿ ಜಿಲ್ಲಾಡಳಿತ, ಕಾಪು ಶಾಸಕ ಹಾಗೂ ಬಡ ಗ್ರಾಮ ಪಂಚಾಯತ್ ವಿರುದ್ಧ ಘೋಷಣೆ ಕೂಗಲಾಯಿತು. ಮೃತ ಶಂಕರ್ ರವರ ಮೃತದೇಹವನ್ನ ಚಟ್ಟದ ಮುಖಾಂತರ ತಂದು ಗ್ರಾಮ ಪಂಚಾಯತ್ ಎದುರಲ್ಲೇ ಶವ ಸಂಸ್ಕಾರ ಮಾಡುವ ವಿಧಿವಿಧಾನ ಪ್ರಾರಂಭಿಸಿದಾಗ ಕೆಲ ಕಾಲ ಆತಂಕದ ಸ್ಥಿತಿ ಎದುರಾಗಿದೆ. ಉಡುಪಿ ಪ್ರಭಾರ ಜಿಲ್ಲಾಧಿಕಾರಿ ಪ್ರಭು, ಪೊಲೀಸ್ ವೃತ್ತ ನಿರೀಕ್ಷಕ ವೆಂಕಟೇಶ್ ಪ್ರಸಾದ್ ಹಾಗೂ ತಹಶೀಲ್ದಾರ್ ಮಹಮ್ಮದ್ ಇಸಾಕ್ ರವರು ಪ್ರತಿಭಟನಾಕಾರರನ್ನ ಸಮಾಧಾನಪಡಿಸುವಲ್ಲಿ ಕೊನೆಗೂ ಯಶ ಕಂಡಿದ್ದಾರೆ. ತದನಂತರ ಮೃತ ಶಂಕರ್ ರವರ ಮೃತದೇಹದ ಅಂತ್ಯಕ್ರಿಯೆಯನ್ನು ಮನೆ ಪಕ್ಕ ಮುಳ್ಳಗುಡ್ಡೆ ಪ್ರದೇಶದಲ್ಲಿ ನೆರವೇರಿಸಲಾಯಿತು. ನಾವು ರಿಸರ್ವ್ ಮಾಡಿದ ಜಾಗವನ್ನು ಸ್ಮಶಾನವಾಗಿ ಬಳಸಲಿಕ್ಕೆ ನಾವು ಖಂಡಿತವಾಗಿ ಬದ್ಧರಿದ್ದೇವೆ. ಕೋರ್ಟ್ ನ್ಯಾಯಾಲಯದ ತೀರ್ಪಿಗೆ ನಾವು ಇದು ಸ್ಟೇಟಸ್ ಕೊಟ್ಟಿರುವಂಥದ್ದು ಒಂದು ಟೆಂಪರರಿ ಆಗಿರುವಂಥದ್ದು. ಆದರೆ ಅದು ಪೋಸ್ಟೆಡ್ ಫಾರ್ ಆರ್ಡರ್ಸ್ ಆಗಿರೋದ್ರಿಂದ ಅದನ್ನು ಅವರು ತೆರವು ಮಾಡಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಶಂಕರ್ ಒಬ್ಬ ದಲಿತ ಮುಖಂಡರು ನಿನ್ನೆ ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ. ಮರಣ ಹೊಂದಿದಾಗ ಅವರ ಹೆಣ ಸುಡಲಿಕ್ಕೆ ಬಹಳಷ್ಟು ನಾವು ತೊಂದರೆ ಪಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಉಚ್ಚಿಲ ಗ್ರಾಮ ಪಂಚಾಯತ್ನಲ್ಲಿ ಮೀಸಲಿಸಿದ 1.5 ಎಕರೆ ಜಾಗದಲ್ಲಿ ದಲಿತರಿಗೆ ಹೆಣ ಸುಡಲಿಕ್ಕೆ ಅವಕಾಶ ನೀಡದೇ ಇರುವ ಕಾರಣ ನಾವು ಪರದಾಡ್ತಾ ಇದ್ದೇವೆ. ರಿಕ್ವೆಸ್ಟ್ ಮಾಡಿದೆ, ನಮಗೆ ಹಣ ಸುಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು, ಇಲ್ಲದ್ರೆ ಈ ಆವರಣದಲ್ಲಿ ನಾವು ಹೆಣವನ್ನು ಸುಡುತ್ತೇವೆ ಎಂಬುದಾಗಿ ಆಗ್ರಹ ಮಾಡ್ತಿದ್ದೇವೆ. ಆದ್ದರಿಂದ ಇಲ್ಲಿ ಅಸ್ಪೃಶ್ಯ